ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ಅನ್ನಪೂರ್ಣಿ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪೂರಕ್ಲೆಲ್ಲ ಸೊನ್ಮೇಲು ಯಾನು ಚಂದ್ರಿಕಾ ಅನ್ನಪೂರ್ಣಿ ಕಿಚನ್ಗೆ ನಿಕ್ಲೇನು ಮಾತ್ರ ಎಲ್ಲ ಮೋಕೆಡಿ ಎತ್ಕೊಂಡೊಂದುಲೆ ಇನಿ ನಮ್ಮ ತೆಕ್ಕರದ ಅಡ್ಯ ಮಲ್ಪುಗ. ಇವತ್ತು ನಾವು ಮುಳ್ಳು ಸೌತೆಯ ಒಂದು ಬೆಳಗಿನ ತಿಂಡಿ ಮಾಡುವ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಹೇಗೆ ಮಾಡೋದು ಅಂತ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ನಾನು 2 ಮುಳ್ಳು ಸೌತೆ ತಗೊಂಡಿದ್ದೇನೆ. ಮುಲ್ಪ ರೆಡ್ ತೆಕ್ಕರದೆ ತಂದೆ. ಇದನ್ನು ನಾವು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದೇ ನಮ್ಮ ದೆಕ್ಕದ ಶೋಕು ಸಣ್ಣ ಕಟ್ ಮಲ್ತು ನೋಡು. ಚೋಲಿ ದೆಪ್ಪಡೊಂದು ಆಲಜಿ ಒಂದು ಲತ್ತುಂಡು. ಇದು ಎಳತ್ತು ಇರುವ ಕಾರಣ ಅದು ಸಿಪ್ಪೆ ತೆಗೆಯುವ ಅಗತ್ಯ ಇಲ್ಲ. ಇದನ್ನು ನಾವು ಸಣ್ಣಾಗಿ ಕಟ್ ಮಾಡ್ಕೊಳ್ಳುವ. ಮೊದಲಿಗೆ ಕಡೆ ಮುಟ ನಿಕ್ಲು ಸ್ಕೆಪ್ ಮಲ್ಪಂದೆ ತೋಲೆ ಮಸ್ತ್ ಶೋಕ ಹಾಕೊಂಡು ಅಂಚನೆ ಮಸ್ತ್ ಮೆದುವಾದ ಆಪಿನ ಒಂಜಿ ಅಡ್ಯ. ನೋಡಿ ಇದು ಮೃದುವಾಗಿ ಒಂದು ಬೆಳಗಿನ ತಿಂಡಿಗೆ ರೆಡಿ ಆಗ್ತದೆ. ನೋಡಿ ಇದು ಕಟ್ ಮಾಡಿ ಆಯಿತು. ಇವಾಗ ನಾನಿಲ್ಲಿ ಇದಕ್ಕೆ ತೆಂಗಿನ ತುರಿ, ಬೆಲ್ಲ ಮತ್ತು ಮುಳ್ಳು ಸೌತೆ ತಗೊಂಡಿದ್ದೇನೆ. ಮುಲ್ಪಯನ್ನು ಬೆಲ್ಲ ತಾರಾಯಿ ಬೊಕ್ಕ ತೆಕ್ಕರದೆ ತೊಂದೆ ಲತ್ತು ತೆಕ್ಕರೆ ಅಂಚನೆಯನ್ನು ರಡ್ಡು ಲೋಟೆ ಮಲ್ಲ ಲೋಟೆ ರಡ್ಡು ಲೋಟೆ ಅರಿ ಬೊದುಲಿಯರೆ ಪಾಡ್ದೆ 4 ಗಂಟೆ ದುಂಬು. ನೋಡಿ 4 ಗಂಟೆ ನೆನೆಸಿಟ್ಟಿದ್ದೇನೆ ಅಕ್ಕಿಯನ್ನು. 2 ಲೋಟದಷ್ಟು, ದೊಡ್ಡ ಲೋಟದಲ್ಲಿ 2 ಲೋಟ. ಇವನ್ನು ಈಗ ನಾವು ನುಣ್ಣಗೆ ರುಬ್ಕೋಬೇಕು. ಮೊದಲಿಗೆ ನಾನು ಅಕ್ಕಿಯನ್ನು ನುಣ್ಣಗೆ ರುಬ್ಕೋತೇನೆ. ಇತ್ತೇನು ಫಸ್ಟ್ ಅರಿನ ಸಣ್ಣ ಕಡಿದ ಪತ್ತಾರ್ಪೆ ಮುಲ್ಪೆಯನ್ನು ಒಂತೆ ಉಪ್ಪು ಪಾಡೊಂದೇ ಕಡೆ ಒಂದುಲ್ಲೆ ಒಂತೆ ನೀರ್ಲ ಉಪ್ಪುಲ ಪಾಡ್ದು ಸಣ್ಣ ಕಡಿದ ಪತ್ತಾರ್ಪೆ. ನಾನು ಇಲ್ಲಿ ಅಕ್ಕಿ ರುಬ್ಬುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ರುಬ್ಕೊಳ್ತಾ ತರ್ತಾ ಇದ್ದೇನೆ. ನೋಡಿ ಹೀಗೆ ನಾವು ಉಳಿದ ಅಕ್ಕಿಯನ್ನು ಕೂಡ ನಾವು ರುಬ್ಕೋಬೇಕು. ತುಂಬ ಒಳ್ಳೆಯ ಒಂದು ತಿಂಡಿ ಇದು. ತುಂಬ ಸಾಫ್ಟಾಗಿ ಬರ್ತದೆ. ನಾನು ಹೇಳಿದ ರೀತಿ ನೀವು ಮಾಡಿದರೆ ನೋಡಿ. ಉಳಿದ ಅಕ್ಕಿಯನ್ನು ಕೂಡ ಹೀಗೆ ನುಣ್ಣಗೆ ರುಬ್ಕೋಬೇಕು. ನನ್ನ ಒರಿದಿನ ಅರಿಲ್ಲ ಅಂತಲೇ ಸಣ್ಣ ಕಡೆ ಒಡು ಮಾತ್ರ ನೀವು ಏತು ಸಣ್ಣ ಕಡೆಯರ ನಿಕ್ಕಲ್ ಮಲ್ತಿನ ಅಡ್ಯ ಆತೆ ಮೃದುವಾದ ಬರ್ಪುಂಡು, ಮೆದುವಾದ ಬರ್ಪುಂಡು. ನೀವು ಎಷ್ಟು ಫೈನಾಗಿ ರುಬ್ತೀರಾ ಅಷ್ಟೇ ನಿಮ್ಮ ತಿಂಡಿ ಮೆದುವಾಗಿ ಬರ್ತದೆ, ಹಾಲು ಬಾಯಿ ಥರ ಬರ್ತದೆ. ಇವಾಗ ಮುಳ್ಳು ಸೌತೆಯನ್ನು ಕೂಡ ನಾವು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ತೆಕ್ಕರೆನ ಭಾರಿ ಸಣ್ಣ ಕಡೆಯವರ ಬಲ್ಲೆ ಅಂದರೆ ತರಿಯಾದ ಕಡೆವಡು ಅವಿಡ್ಬೇಕು. ಒರಿದಿನ ಬೆಲ್ಲ ತಾರೆಯಿಂದ ನಮ್ಮ ಸಣ್ಣ ಕಡೆದ ಪತರ್ಕ. ಆಮೇಲೆ ಉಳಿದ ಬೆಲ್ಲ ಮತ್ತು ತೆಂಗಿನ ತುರಿಯನ್ನು ನಾವು ರುಬ್ಬಿ ಅದಕ್ಕೆ ಆ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಬೆರೆಸ್ಕೋಬೇಕು. ಇಲ್ಲಿ ಸೋಡಾ ಹುಡಿ ಏನು ಬಳಸುವ ಅಗತ್ಯ ಇಲ್ಲ. ನಾನು ಹೇಳಿದ ರೀತಿ ನೀವು ರುಬ್ಬಿದರೆ ಖಂಡಿತ ತುಂಬ ಒಳ್ಳೆಯದಾಗಿ ಬರ್ತದೆ. ನೀವು ಬೇಕಿದ್ದಲ್ಲಿ ಏಲಕ್ಕಿಯನ್ನು ಕೂಡ ಸೇರಿಸಬಹುದು. ಆದರೆ ಇದು ಮುಳ್ಳು ಸೌತೆಯ ಒಂದು ಫ್ಲೇವರ್ ಬರಬೇಕು, ಹಾಗಾಗಿ ನಾನಿಲ್ಲಿ ಏಲಕ್ಕಿ ಪೌಡರ್ ಸೇರಿಸ್ತಾ ಇಲ್ಲ. ನಿಗ್ಲು ಬೋರ್ಡನ್ನು ತೆಕ್ಕರಾಗ ಏಲಕ್ಕಿ ಪುಡಿ ಪಾಡೋಲಿ ನಮ್ಮ ತೆಕ್ಕರದ ಫ್ಲೇವರ್ ಬರೋಡತ್ತ ಐಕೆ ಮುಲು ಏಲಕ್ಕಿ ಪುಡಿ ಪಾಡೊಂದಿಚ್ಚಿ ಈತೆ ಒಂಜಿ ಬಟ್ಟಲಿಗೆ ಚೂರು ನೆಯ್ ಪಾಡ್ದು ನಮ್ಮ ಪೂಜೆ ದೀಕ. ಇವಾಗ ಒಂದು ಬಟ್ಟಲಿಗೆ ನಾನು ಸ್ವಲ್ಪ ತುಪ್ಪವನ್ನು ಸವರಿ ಇಡ್ತಾ ಇದ್ದೇನೆ. ಮತ್ತು ಹಿಟ್ಟನ್ನು ತುಂಬ ದಪ್ಪ ಕೂಡ ಮಾಡಬಾರ್ದು. ನಾನೀಗ ತೋರಿಸಿದೆ ನಿಮಗೆ, ಅಷ್ಟೇ ಮೀಡಿಯಮ್ ದಪ್ಪ ಇರಬೇಕು. ಬೊಕ ನಮ್ಮ ಕಡೆದಿನ ಬಂದಲ್ಲ ಅಂಚನೆ ನಿಗ್ಲೆ ತೋಜ್ಪಾಯೆ ಮಸ್ತ್ ದಪ್ಪಲು ಇಪ್ಪರೆವಲ್ಲಿ ಮೀಡಿಯಮ್ ದಪ್ಪ ಇಪ್ಪುಡು. ಮಸ್ತ್ ದಪ್ಪ ಮಲ್ತಡ ಅಡ್ಡೆ ಗಟ್ಟಿ ಹಾಪುಂಡು. ಇತ್ತೆ ಒಂದು ನೆಯ್ ಪೂಜಿ ದಾಂಡು ನೋಡಿ ತುಪ್ಪ ಸವರಿ ಇಟ್ಟಾಯಿತು. ಇವಾಗ ಇದನ್ನು ಬೇಯಲಿಕ್ಕೆ ಬಿಡುವ. ನೋಡಿ ಇಡ್ಲಿ ಪಾತ್ರೆಯಲ್ಲಿ ನಾನು ಮೊದಲೇ ನೀರು ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ನೋಡಿ ಈಗ ನೀರು ಬಿಸಿ ಆಯಿತು. ಇವಾಗ ನಾವು ಈ ಬಟ್ಟಲನ್ನು ಇಟ್ಟು ಇದಕ್ಕೆ ಹಿಟ್ಟನ್ನು ಸುರಿಬೇಕು. ಇತ್ತೆ ಒಂಜಿ ಇಡ್ಲಿದ ಪಾತ್ರೆಯನ್ನು ನೀರು ಬೆಚ್ಚವರಿದಿತ್ತೆ ಐಕಿತೆ ತೊಂದರೆದರಕ್ಕೆ ನಮ್ಮ ಬಟ್ಟಲ್ದಿದ್ದು ನಮ್ಮ ಬಂದನು ನಿಕ್ಕ ಪಾಡಿದ. ನೋಡಿ ಹಿಟ್ಟು ನೋಡಿ ಎಷ್ಟು ದಪ್ಪ ಉಂಟಂತ. ತುಂಬ ದಪ್ಪನೂ ಇಲ್ಲ ನೋಡಿ, ಇಷ್ಟೇ ದಪ್ಪ ಇರಬೇಕು. ಇನ್ನೊಂದು ನೋಡಿ ಪ್ಲೇಟ್ ಮೇಲೆ ಇಟ್ಟು ಇನ್ನೊಂದು ಬಟ್ಲನ್ನು ಕೂಡ ಇಡ್ತಾ ಇದ್ದೇನೆ. ನನ್ನೊಂಜಿ ಬಟ್ಟಲನ್ನ ನಾನು ಮಿತ್ತು ಅಟ್ಟಿದ್ದು ಆಯ್ತಾ ಮಿತ್ತು ದೀವೊಂದುಲ್ಲೆ ಒಂದೇ ನಮ್ಮ ಮುಚ್ಚಲು ಮುಚ್ಚಿದ್ದು ನೀರು ಫಸ್ಟಿಗೆ ಕೊದ್ದಿದ್ದು ನಂಚಾದೊಂಜಿ 35 ನಿಮಿಷ ಫುಲ್ ಫ್ಲೇಮಡು ಬೇಯ್ಪೋಡು. ಇದನ್ನು ನಾವು ನೀರು ಮೊದಲೇ ಬಿಸಿಯಾದ ಕಾರಣ ಮುಚ್ಚಳ ಮುಚ್ಚಿ 35 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಬೇಕು. ಇದು ಬೇಯಲಿಕ್ಕೆ ನಾವು ಬಿಡೋಣ. ತುಳಿತೆ 35 ನಿಮಿಷ ಆಂಡು ನಮ್ಮ ಅಡ್ಯ ಬೇಯ್ತದಂಡು ನೋಡಿ. 35 ನಿಮಿಷ ಆಯಿತು. ಈಗ ಇದು ಬೆಂದಿದೆ. ಸ್ವಲ್ಪ ಹೊತ್ತು ಇದು ತಣ್ಣಗಾಗಲಿ, ಹಾಗೆ ಓಪನ್ ಇಡುವ. ಇದು ತುಲೆ ಒಂತೆ ಪೊರ್ತ ಹಾಕಿ ನಾನು ಚಪ್ಪೆ ಆಡಿತ್ತೆ ನಿಕ್ಲಿಗೆ ನಾನು 3 ತೋಜ್ಪಾವೆ ತುಲೆ ಮಸ್ತ್ ಶೋಕಾದ ಬೈದಲ್ಲ ತೂನನೆ ಕಲರ್ ತುಲೆ ಶೋಕಾದ ಬೈದ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಸಾಫ್ಟ್ ಕೂಡ ಆಗಿದೆ. ನಿಮಗೆ ತೋರಿಸ್ತೇನೆ ನೋಡಿ. ಈಗ ಇದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೇನೆ. ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ಹೊಸ ವೀಡಿಯೋಗಳನ್ನು ಹಾಕಿದರೆ ನಿಮಗೆ ಫಸ್ಟಿಗೆ ನೋಟಿಫಿಕೇಷನ್
ಬರ್ತದೆ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರ ಜೊತೆಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ನಿಕ್ಲೆ ಓ ಶೇಪ್ಡ್ ಬೇಡ ಅವು ಶೇಪ್ಡ್ ಕಟ್ ಮಲ್ಪೊಲೆ ತುಲೆ ಸೋಕಾದು ಮೆದು ಮೆದು ಅತುಲೆ ಹಲ್ವದ ಲಕ ಬೈದಂಡು ನೋಡಿ. ಇದು ನೋಡುವಾಗ ಹಲ್ವದ ಥರ ಕಾಣ್ತಾ ಉಂಟು, ಅಷ್ಟೇ ಮೃದುವಾಗಿ ಬಂದಿದೆ. ನಿಕ್ಲಿಗೆ ಇಷ್ಟ ಅಂಡ ಆಯ್ನಾದ ಜನಕ್ಕೆ ಶೇರ್ ಮಲ್ಪಲೆ, ಸಬ್ಸ್ಕ್ರೈಬ್ ಮಲ್ದಿಜ್ಜಂಡ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀಡಿತ್ತಿನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಾರಡ. ಏನು ಒವ್ವೇ ಹೊಸತು ವೀಡಿಯೋ ಪಣ್ಣ ನಿಗಲೆ ಫಸ್ಟಿಗೆ ನೋಟಿಫಿಕೇಶನ್ ಬರ್ಪುಂಡು. ನಮ್ಮ ತುಲೆ ತೆಕ್ಕರದ ಅಡ್ಯ ಇಂಚ ಆತನ ತುಲೆ ಸಾಫ್ಟ್ ಆದ ಮೆದುವಾದ ಬೈದಣೊಂದು ನಿಕ್ಲಿಗೆ ಇಷ್ಟ ಆನಂದೆನ್ವೆ ತುಲೆ ಎಂಚ ಆತಂತಲೇ ನೋಡಿ. ಇದು ಹಲ್ವ ಥರ ಕಾಣ್ತಾ ಉಂಟು, ಹಾಲ್ ಬಾಯಿ ಥರ ಕಾಣ್ತಾ ಉಂಟು, ಅಷ್ಟೇ ಸಾಫ್ಟಾಗಿ ಕೂಡ ಇದೆ. ಖಂಡಿತ ನೀವೊಮ್ಮೆ ಈ ಥರ ಟ್ರೈ ಮಾಡಿ, ಹಾಗೆ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಹೇಳಿದ ರೀತಿಯೇ ನೀವು ಮಾಡಿದರೆ ಖಂಡಿತ ಈ ಥರವೇ ಮುಳ್ಳು ಸೌತೆಯ ಒಂದು ತಿಂಡಿ ರೆಡಿ ಆಗ್ತದೆ. ಯಾಂ ಪಂಡಿಲಕ್ಕ ಮಲ್ತನ ಇದೇ ಸಾಫ್ಟ್ ಆದ ಅಡ್ಯ ರೆಡಿ ಆಪುಂಡು ತುಲೆ ನಮ್ಮ ತೆಕ್ಕರದ ಅಡ್ಯ ಮಸ್ತ್ ಶೋಕಾದ ಬೈದಂಡು ನಿಕ್ಲು ಕಡೆ ಮಟ್ಟ ತುಯ್ನೈಕ್ ನಿಗಲೆ ಮಸ್ತ್ ಧನ್ಯವಾದ. ಅಂಚನೆ ಇಷ್ಟಂಡ ಲೈಕ್ ಮಲ್ಪ್ಲೆ, ಕಮೆಂಟ್ ಮಲ್ಪ್ಲೆ, ಶೇರ್ ಮಲ್ಪ್ಲೆ. ನಿಮ್ಮೆಲ್ಲರಿಗೂ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಇನ್ನೊಂದು ಸಲ ಹೇಳ್ತೇನೆ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ನವರ ಜೊತೆಗೆ ಶೇರ್ ಮಾಡಿ. ಧನ್ಯವಾದ.